ಸ್ತ್ರೀಗಳ ಹಾಗೂ ಮಕ್ಕಳ ಸುರಕ್ಷತೆ ಮತ್ತು ಸ್ತ್ರೀ ಶಕ್ತೀಕರಣದ ಭಾಗವಾಗಿ ಕೇರಳದಲ್ಲಿ ಹಮ್ಮಿಕೊಳ್ಳಲಾಗಿರುವ ಯೋಜನೆಯ ಭಾಗವಾಗಿ ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲಾ ಸ್ಟೂಡೆಂಟ್ ಪೊಲೀಸ್ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷಾ ಅವೇರ್ನೆಸ್ ನಡೆಯಿತು. ತುಮಿನಾಡು, ಕುಂಜತ್ತೂರು ಹಾಗೂ ಹೊಸಂಗಡೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಾರ್ಯಪ್ರವೃತ್ತರಾದ ವಿದ್ಯಾರ್ಥಿಗಳು ಆ ದಾರಿಯಾಗಿ ಹೆಲ್ಮೆಟ್ ಧರಿಸದೆ ಆಗಮಿಸಿದ ಬೈಕ್ ಹಾಗೂ ಸ್ಕೂಟರ್ ಸವಾರರನ್ನು ನಿಲ್ಲಿಸಿ ಹೆಲ್ಮೆಟ್ ಧರಿಸದೇ ಇದ್ದರೆ ಸಂಭವಿಸಬಹುದಾದ ಅನಾಹುತದ ಬಗ್ಗೆ ಮನವರಿಕೆ ಮಾಡುವುದರ ಜೊತೆಯಾಗಿ ಕಾನೂನು ಉಲ್ಲಂಘಿಸಿದರೆ ಯಾವ ರೀತಿಯ ದಂಡ ವಿಧಿಸಲಾಗುತ್ತದೆ ಎಂಬುದರ ಬಗ್ಗೆಯೂ ಮನವರಿಕೆ ಮಾಡಿಕೊಟ್ರು. ವಿದ್ಯಾರ್ಥಿನಿಗಳಾದ ಶಾನಿಯಾ, ಹನಾನಾ, ಆಸರಿನಾ, ಲಕ್ಷ್ಮಿ ಹಾಗೂ ಫರ್ಜಾನಾ ಮೊದಲಾದವರು ರಸ್ತೆ ಸುರಕ್ಷಾ ಅವೇರ್ನೆಸ್ ನಡೆಸಿದರು. ಮಂಜೇಶ್ವರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಅಜಯ್, ಉತೀಶ್, ಸಿಪಿಒ ಉಮೇಶ್ ಮೊದಲಾದವರು ನೇತೃತ್ವವನ್ನು ವಹಿಸಿದ್ರು. വണ്ടി സ്റ്റാർട്ടാകും കേട്ടോ എന്നിട്ട് വേണം എടുക്കാൻ.